ಸರ್ತಿ ಪುಣ್ಯಕ್ಕೆ ನನಗೆ 4 ಕೊನೆ ಸಿಕ್ಕಿದೆ ಬಾಳೆಹಣ್ಣಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ವೆರಿ ಸ್ಪೆಷಲ್ ಮೈಸೂರು ಮಸಾಲ. ಇದು ನನ್ನದೇ ಒಂದು ಸ್ಟೈಲಲ್ಲಿ ನಾನು ಮಾಡಿದ್ದು. ಯೂಟ್ಯೂಬಲ್ಲಿ ನೋಡ್ಲಿಕ್ಕೆ ಹೋಗಲಿಲ್ಲ, ಲೇಟ್ ಆಗ್ತದೆ ನೋಡ್ತಾ ಕೂತ್ಕೊಂಡ್ರೆ ಅಂತ ಹೇಳಿ ಹಾಗೆ ಮೈಸೂರು ಮಸಾಲ ಬ್ರೇಕ್ಫಾಸ್ಟಿಗೆ ಮಾಡಿದ್ದೇನೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ. ಸ್ಟಾರ್ಟ್ ಮಾಡುವಲ್ಲ, ಬನ್ನಿ. ಇದು ನಾನುಂಟಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಎದ್ದ ಕೂಡಲೇ ನೋಡಿ ಇಬ್ಬರು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನನ್ನನ್ನು ನೋಡಿ. ಗಮ್ಮತ್ತುಂಟಿವರ್ದು. ಇದು ನನ್ನ ಕ್ಯಾಪ್, ಚಳಿಗೆ ಕಿವಿ ಬಂದ್ ಮಾಡಲಿಕ್ಕೆ ಹಾಕೊಳ್ಳೋ ಕ್ಯಾಪ್. ಅದರ ಮೇಲೆ ನೋಡಿ ಅಂತ ಇವಳು ಮಲಗಿದ್ದು ನಮ್ಮ ಬಜಕ್ರೆ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಆದ ಕಾರಣ ನಾನು ತಲೆಗೆ ಮೆಹಂದಿ ಪ್ಯಾಕ್ ಹಾಕ್ಕೊಂಡಿದ್ದೇನೆ. ಅದನ್ನು ಹಿಂದಿನ ದಿವಸ ರಾತ್ರಿಯೇ ನಾನು ಕಬ್ಬಿಣದ ಸೌಟಲ್ಲಿ ಕಲಸಿ ಇಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ ನೆಲ್ಲಿಕಾಯಿ ಪುಡಿ ಮಾತ್ರ ಹಾಕಿದ್ದೆ, ಬೇರೆ ಏನು ಕೂಡ ಹಾಕಲಿಲ್ಲ. ಸೊ ರಾತ್ರಿ ಅದನ್ನು ಕಲಸಿ ಇಟ್ಟು ಮರುದಿವಸ ಬೆಳಿಗ್ಗೆ ತಲೆಗೆ ಹಾಕಿ 2-3 ಗಂಟೆ ಹೊತ್ತು ಬಿಟ್ಟಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಬೆಕ್ಕಿನ ಮರಿಗಳದೊಂದು ಪೋಖ್ರಿ ನೋಡಿ ಅಂತೆ ಅವಸ್ಥೆ. ರಾಮ್ ರಾಮ್ ಪುಟ, ರಾಮ್ ರಾಮ್ ಶುಭಕ್ಕ, ರಾಮ್ ರಾಮ್. ಫ್ರೆಂಡ್ಸ್, ಇದು ಮೈಸೂರು ಮಸಾಲೆ ದೋಸೆಗಿಂತ ಸ್ವಲ್ಪ ಭಿನ್ನವಾಗಿ ಮಾಡೋದು. ನಾನಿದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳಿದರೆ, ಒಗ್ಗರಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದೆ. ಆಮೇಲೆ ನೀರುಳ್ಳಿ ಹಾಕಿ ಚಂದ ಮಾಡಿ ಫ್ರೈ ಮಾಡಬೇಕು. ಅದರ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹುಡಿ, ಮೆಣಸಿನ ಹುಡಿ ಮತ್ತು ಅರಶಿನ ಹುಡಿ ಹಾಕಬೇಕು. ಹಾಗೆ ವೆಜಿಟೇಬಲ್ಸ್ ಹಾಕಬೇಕು. ನಾನು ಬೀನ್ಸ್, ಕ್ಯಾರೆಟ್ ಮತ್ತು ಫ್ರೋಝನ್ ಬಟಾಣಿಯನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡಿಕೊಂಡೆ. ಅದರ ನಂತರ ಬೇಯಿಸಿದಂತಹ ಆಲೂಗಡ್ಡೆಯನ್ನು ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಹಾಕಿ ಅದರಲ್ಲೇ ಹುಡಿ ಮಾಡಿದರೆ ಮೈಸೂರು ಮಸಾಲೆಗೆ ಬೇಕಾದಂತಹ ಮಸಾಲೆ ರೆಡಿ. ಇದು ನಾನು ಮಾಡಿದ ಕ್ರಮ. ಮತ್ತು ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ ನಾನು ಚಟ್ನಿ ಮಾಡಲಿಕ್ಕೆ ಉಂಟಲ್ಲ, ಇದು ಟೊಮೆಟೊ ಮತ್ತು ಮೆಣಸು, ಗಾರ್ಲಿಕ್, ಜಿಂಜರ್ ಇಷ್ಟನ್ನು ಸಹ ಬೇಯಿಸಿಕೊಂಡು ತೆಂಗಿನಕಾಯಿಯೊಟ್ಟಿಗೆ ಸ್ವಲ್ಪ ಕಡ್ದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ. ನನಗೆ ಸ್ವಲ್ಪ ಖಾರ ಕಡಿಮೆ ಬೇಕಿತ್ತು, ಅದಕ್ಕೆ ಬೇಕಾಗಿ ನಾನು ಈ ರೀತಿಯಾಗಿ ಮಾಡಿಕೊಂಡದ್ದು. ಇದಕ್ಕೆ ನಾನು ಬಳಸಿದ್ದು 1 ಟೊಮೆಟೊ, 3 ಕೆಂಪು ಮೆಣಸು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನು, ಆಮೇಲೆ ಸ್ವಲ್ಪ 1-2 ಸ್ಪೂನ್ನಷ್ಟು ತೆಂಗಿನಕಾಯಿ ಬಳಸಿಕೊಂಡು ಸಣ್ಣ ನೈಸ್ ಮಾಡಿ ನಾನು ಕಡ್ದಿದ್ದೇನೆ. ಸೊ ಅದನ್ನು ಈಗ ಈ ದೋಸೆಯ ಮೇಲೆ ಈ ರೀತಿಯಾಗಿ ಚಂದ ಮಾಡಿ ಪೂಜಿ ಉಂಟಲ್ಲ, ಅದು ಸ್ವಲ್ಪ ಅಲ್ಲಿಯೇ ಕಾಯಬೇಕು, ಆಗ ಒಳ್ಳೆ ಸ್ಮೆಲ್ ಬರ್ತದೆ. ಅದರ ನಂತರ ನಾವು ಬಾಜಿಯನ್ನು ಹಾಕಿ ಅದರ ಮೇಲೆ ಮತ್ತೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಬೇಕು. ಸೊ ಮೈಸೂರು ಮಸಾಲೆ ಈ ರೀತಿಯೇ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೆ ಮತ್ತೆ ತುಂಬ ಸರ್ಚ್ ಮಾಡಲಿಕ್ಕೆಲ್ಲ ಪುರ್ಸೊತ್ತಾಗಲಿಲ್ಲ. ಮೈಸೂರು ಮಸಾಲೆ ತುಂಬ ಹೆಲ್ದಿ ಕೂಡ, ಹಾಗೆ ತುಂಬ ಹೆವಿ ಕೂಡ ಅಂತ. 2 ದೋಸೆ ಬಿಟ್ಟು 1 ದೋಸೆ ತಿನ್ನುವಾಗಲೇ ಹೊಟ್ಟೆ ಫುಲ್ ಭಾರ ಆದ ಹಾಗೆ ಫೀಲ್ ಆಗ್ತದೆ. ಆದರೆ ಸಹ ನಾನು 2 ದೋಸೆ ಹೇಗೆ ಸಹ ತಿಂದೆ. ಅಂದರೆ ಯಾವಾಗಲೂ ಮಾಡೋದಿಲ್ಲಲ್ಲ ನಾವು, ಅಪರೂಪಕ್ಕೆ ಮಾಡೋದಲ್ಲ ಇದನ್ನೆಲ್ಲ.
ಹಾಗೆ ತಿನ್ನುವಾಗ ಚಂದ ಮಾಡಿ ತಿನ್ನು ಅಂತ ಹೇಳಿ. ಸೂಪರ್ ಆಗಿದೆ ಆಯ್ತು. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿದರೆ ಹೋಟೆಲಲ್ಲಿ ಎಷ್ಟು ಕ್ರಿಸ್ಪಿ ಸಿಗ್ಲಿಕ್ಕಿಲ್ಲ. ಅದೇ ಭಾರಿ ಒಳ್ಳೆಯದಾಗಿದೆ. ನಾನು ಖಾರ ಆಗ್ಬೋದು ಅಂತ ಎಣಿಸಿದೆ ಆಯ್ತಾ, ಖಾರ ಸಹ ಆಗಲಿಲ್ಲ. ವೆರಿ ಬ್ಯೂಟಿಫುಲ್ ಮೈಸೂರು ಮಸಾಲ. ಟ್ರೈ ಮಾಡಿ ಆಯ್ತಾ ಮನೆಯಲ್ಲಿ, ತುಂಬ ಒಳ್ಳೆ ಆಗ್ತದೆ, ಭಾರಿ ಖುಷಿ ಆಗ್ತದೆ. ನಮ್ಮ ಕಿಟ್ಟುಗೆ ಸಹ ಇದು ಮೈಸೂರು ಮಸಾಲೆ ಭಾರಿ ಖುಷಿಯಾಗಿದೆ ಅಂತ. ಅಂದರೆ ಕರ್ಕುರು ಉಂಟಲ್ಲ, ಮತ್ತು ಅದಕ್ಕೆ ಸರಿ ತೆಂಗಿನ ಎಣ್ಣೆಲ್ಲ ಹಾಕಿ ಮಾಡಿದಲ್ಲ, ಅವಳಿಗೆ ಅದು ಭಾರಿ ಇಷ್ಟ ಆಗಿದೆ. ಜಗಳ ಮಾಡಿ ಮಾಡಿ ತಿಂತಾ ಇದ್ಲು ನನ್ನೊಟ್ಟಿಗೆ. ಮೈಸೂರು ಮಸಾಲೆ ಎಲ್ಲ ತಿನ್ನೋದಲ್ಲ, ಹಾಗೆ ಯಾರಿಗೆ ಸಹ ಹಸಿವೆ ಆಗಲಿಲ್ಲ ಅಂತ ಹಾಗೆ ನಾನು ಮಧ್ಯಾಹ್ನಕ್ಕೆ ಅನ್ನ ಎಲ್ಲ ಮಾಡಲಿಲ್ಲ. ಇದು ದಾಳಿಂಬೆದು ಜ್ಯೂಸ್ ಆಯಿತಾ, ಹೀಗೆ ಮಾಡಿ ಕುಡಿತಾ ಇದ್ದೇವೆ. ಇವರಿಬ್ಬರು ಊರು ಸುತ್ತಿಕೊಂಡು ಬಂದಿದ್ದಾರೆ. ಬರತ್ರಿ ಎನ್ನಾಗಿಟ್ಟ ಒಂಜಿ ಬೊಟ್ಟ ಪೇರ್ಗೊಳ್ತಿರಾಳು ಕುದುರೆ ಬರ್ಪುಣಸಲ. ಈ ಸರ್ತಿ ಪುಣ್ಯಕ್ಕೆ ನನಗೆ 4 ಗೊನೆ ಸಿಕ್ಕಿದೆ ಬಾಳೆಹಣ್ಣಿದ್ದು. ದ ಈ ತಾಡರದ್ಯಾಳೆಗಿಂದ ಅವ ಪೋ ಅವಳು ಅಂಚಿ ಪೋ, ಬೇಗ ತಿನ್ನ ಅವ. ಹಾಂ ಬೇಗ ತಿನ್ನ. ಹಾಂ ಸಿಕ್ಕನಾ? ಹಾಂ ನನ್ನ ಒಡೆಗೆ ಬರ್ಪುಣ ಒಳಿ ಒಡೆಗೆ ಅಬ್ಬೆ ಒಡೆ ಬರ್ಪುಣ ಒಳಿ ಪೂರ್ತಿ ಬರೆಯಾರ ಧೈರ್ಯ ಇದ್ದೇಳೆ. ಪೋಯ್ ಬಂಟಿ ಏನೋ ತಿಂಡಿ ಬಂತಂತ ನೋಡ್ತಾ ಇದ್ದಾನೆ. ಬಂಟಿ ದ್ಯಾಟ್ ಈಸ್ ನಾಟ್ ತಿಂಡಿ. ನೋ 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 ಅಕ್ಕ ಬೈನ್ ಪಾಡು ಗೇಟ್ ಸರಿ. ದಿಸ್ ಈಸ್ ನಾಟ್ ತಿಂಡಿ ಬಂಟಿ. ಅಡಿಕೆ ಉಂಟಲ್ಲ ಚಂದ ಮಾಡಿ ಒಣಗಬೇಕಾದ್ರೆ ಹೀಗೆ ಸಂಜೆ ಅಥವಾ ಬೆಳಿಗ್ಗೆ ಒಂದು ಹದ ಬಿಸಿಲಿರುವಾಗ ಕಾಲು ಹಾಕ್ತಾ ಇರಬೇಕು, ಅದರ ನಡುವೆ ನಡಿಬೇಕು ನಾವು. ಬೆಕ್ಕು ನೋಡಿ ಅದು ಎಷ್ಟು ಫ್ರೆಂಡ್ಲಿ ಗೊತ್ತುಂಟ, ಹಿಂದೆ ಬರೋದು ನಾನು ಎಲ್ಲಿ ಹೋದರೆ ಸಹ. ಪಾಪದು ಅದ ಜೋರಂಪುಣ ಜಯಗೈ ಕಿನ್ನೈತೆ ಸಿದ್ದೆ. ಈ ಬೆಂಡೆಕಾಯಿ ಉಂಟಲ್ಲ, ಇದನ್ನು ಮಂಗ ಸಹ ಮುಟ್ಟುವುದಿಲ್ಲ, ಹಸು ಸಹ ಮುಟ್ಟುವುದಿಲ್ಲ. ಹಾಗೆ ಒಂದೊಂದು ಬೆಂಡೆಕಾಯಿ ಆಗ್ತಾ ಉಂಟು, ಅದನ್ನು ನಾನು ಬೀಜಕ್ಕೆ ಅಂತೇಳಿ ಬಿಟ್ಟಿದ್ದೇನೆ. ಇದು ಅಲಸಂಡೆದ್ದು ಒಂದು ಬಳ್ಳಿ ನೋಡಿ ಅಂತ ಎಲ್ಲೇ ಇಲ್ಲ. ಅಲಸಂಡೆಯನ್ನು ಹಸು ತಿನ್ನೋದಿಲ್ಲ ಆಯಿತಾ, ಅದು ಇನ್ನು ಮಂಗನಿಗೆ ಬಿಟ್ಟು ಅದು ಕಾಣ್ತದೆ ನೋಡಿ. ಒಂದೇ ಒಂದು ಎಲೆ ಇಲ್ಲ ಈ ಅಲಸಂಡೆಯಲ್ಲಿ. ಮತ್ತು ಇದು ನಂದು ಮೆಂತೆ ಬೀಜ ಹಾಕಿದ್ದೆಲ್ಲ ಅದೊಂದು ದೊಡ್ಡ ಫ್ಲಾಪ್ ಸ್ಟೋರಿ ಆಯಿತು. ಅದರ ಜೊತೆಗೆ ಇಲ್ಲಿ ನನ್ನ ತರಕಾರಿ ಗಾರ್ಡನ್ ನೋಡಿ ನೀವು, ಎಲ್ಲ ಫ್ಲಾಪ್ ಸ್ಟೋರಿ. ಒಂದು ಚಂದದ ಗೊಂಡೆ ಹೂ ಒಂದಾಗಿದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಸಹ ಇಷ್ಟವಾಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕೂಡ ಒತ್ತಿ. ಸೊ ನಾನು ಕೊನೆಯದಾಗಿ ಇದು ಭಗವದ್ಗೀತೆಯನ್ನು ಬರಿತಾ ಇದ್ದೇನೆ. ಅದೇ 13ನೇ ಅಧ್ಯಾಯದ 11ನೆಯ ಶ್ಲೋಕವನ್ನು ಬರಿತಾ ಇದ್ದೇನೆ ಈಗ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.